ವಾರ್ತೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಗಾಡಿಲಿ ಎಡ್ತದ ಮಗ್ರದ ಪೆಟ್ಟಾಯಿನಕ್ಲಿಗೆ ಸಹಾಯ ಆಪನ ಬೊಕ್ಕ ಅಕ್ಲಿನ ಆಸ್ಪತ್ರೆ ಕೊನೊಪ್ಪು ನೀಡಿದವರ ತೃಪ್ತಿ ತಿಕ್ಕೊಂಡು ಕಷ್ಟುಡುಪ್ಪನಕ್ಲಿಗೆ ಸಹಾಯ ಆಪನವೇ ಶ್ರೇಷ್ಠತನ ಅಂದು ಹಸನಬ್ಬ ಚಾರ್ ಮಾಡಿ ಬಂತೇರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಅರಡ ಜಿಲ್ಲಾ ಪತ್ರಕರ್ತೆರ್ನ ಸಂಘ ಕುಡ್ಲಡ್ ನಡಪಾಯಿನ ಪಾತ್ರಕತೆಟ್ ಅರೆ ಇಂಚ ಬಂತೇರು. ಕುಡ್ಲ ಪ್ರೆಸ್ ಕ್ಲಬ್ ನಿಲೆಟು ಉರುವದ ಪತ್ರಿಕಾ ಭವನಡು ಬುಧವಾರ ಮರ್ಯಾದಿ ಬಿನ್ನೀರ್ ಕಾರ್ಯಕ್ರಮಟು ನಾಲ್ನೇ ಕಾರ್ಯಕ್ರಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಚಾರ್ಮಾಡಿ ಆಪದ್ ಬಾಂಧವ್ಯರು ಹಸನಬ್ಬ ಚಾರ್ಮಾಡಿ ಎರಡ ಪಾತ್ರಕತೆ ಅಟ್ಟಣೆ ಆದಿತ್ತಲು. ವಿ4 ನ್ಯೂಸ್ ನಿರ್ದೇಶಕರು ಲಕ್ಷ್ಮಣ್ ಕುಂದರ್ ಕಾರ್ಯಕ್ರಮ ಉದಿಪನ ಮಲ್ತೇರು. ವಾರ್ತಾಮಾಣಿಲಿನ ಸಂಘ ಪ್ರೆಸ್ ಕ್ಲಬ್ ಬೊಕ್ಕ ಪತ್ರಿಕಾ ಭವನ ಟ್ರಸ್ಟ್ ಒಟ್ಟು ಸೇರಿಗಿಡು ಚಾರ್ಮಾಡಿಡು ಅವ್ಯೇತೋ ಜನತಾ ಪ್ರಾಣ ಒರಿಪಾಯಿನ ಹಸನಬ್ಬ ಚಾರ್ಮಾಡಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ವಾರ್ತಾಮಾಣಿಲು ಬೊಕ್ಕ ಪತ್ರಿಕೋದ್ಯಮ ಕಲ್ಪನಕ್ಲು ಹಸನಬ್ಬೆರಡ ಪಾತ್ರಕತೆ ನಡಪಾಯರು. ಗಾಡಿಲು ಒಂಜು ಕೊಂಜಿ ಎಡ್ತದು ಅತ್ತಂಡ ಮಗರ್ದು ಪೆಟ್ಟಾಯಿನಕ್ಲಿಗೆ ಸಾಯ ಆಪುನ ಬೊಕ್ಕ ಆಸ್ಪತ್ರೆಗೆ ಸೇರ್ಸಾವು ನೀಡಿದು ತನಕ ತೃಪ್ತಿ ತಿಕೊಂಡು ಕರಿನ 30-40 ವರ್ಷಲೆಡು ಚಾರ್ಮಾಡಿ ಭಾಗುಡು ಗಾಡಿಲು ಗೊದ್ದುನಪಗ ಪಾರ ಬತ್ತದ ಸಾಯ ಆತೆ ಒವ್ವೇ ಸಮ್ಮನ ಪ್ರಶಸ್ತಿ ಆಸೆಡು ಒಂದೇನು ಮಲ್ತನತ್ತು ಪೆಟ್ಟಾದು ಆಸ್ಪತ್ರೆಡು ಗುಣ ಆಯಿ ಬೊಕ್ಕ ಎಂಕ್ಲಿನ ನೆಂಪು ಮಲ್ತೋನವೇ ಎಂಕ್ಲೆಗೆ ತಿಕ್ಕುನ ಮಲ್ಲ ಮರ್ಯಾದಿ ಅವಗಡ ಆಯ್ ಬೆರಿಕೆ ಮಾನವೀಯತೆ ನಿಲೆಟು ಸಾಯ ಅವಡು ಆಸ್ತಿ ಅಂತಸ್ತು ಓವಿತ್ತಂಡಲ ಅಕೇರಿಗೂ ಒರಿಪುನವು ಮನುಷ್ಯತ್ವ ಮಾತ್ರೆ ಪ್ರತಿಫಲ ಬಯಕಂದೆ ಸಹಾಯ ಮಲ್ಪುನವಾತೆ ನಮ್ಮ ಕೆಲಸ ಆವೊಂದು ಹಸನಬ್ಬ ಪಂಡೇರು. ಈ ಕಾರ್ಯಗೂ ಟ್ರಸ್ಟ್ ಶುರು ಮಲ್ಪ ರಾಜ್ಯೋತ್ಸವ ಪ್ರಶಸ್ತಿ ಬತ್ತನ ಕಾಸನು ಆಂಬ್ಯುಲೆನ್ಸ್ ದೆತುನೆರ ದೆತ್ತದೀತೆ 5 ಕಿಲೋಮೀಟರ್ ಸುತ್ತುಡು ಧರ್ಮಗು ಸೇವೆ ಒದಗಾಯರ ನಿರ್ಧಾರ ಮಲ್ತದೆ. ಸಮಾಜ ಸೇವೆ ಇಂಚನೆ ದುಂಬರಿಯುಂಡು ಎನ್ನ ಕೆಲಸ ತೂದು ಪೊಲೀಸ್ ಇಲಾಖೆ ಬೆರಿಬೊಟ್ಟುದುಂಡು ಎನ್ನ ಈ ಕಾರ್ಯಗೂ ಎನ್ನಪ್ಪೆ ಉಮೇದು ಈ ಕೆಲಸ ಮಲ್ಪನಗ ವೇತೋ ಅಡೆಪ್ಪು ತಡೆಪ್ಪು ಎದುರಾವು ಪೊಲೀಸ್ ಸ್ಟೇಷನ್ ಕೋರ್ಟು ನಲಿಪೊಡಾವು ಆಂಡ ಒಯ್ಕಲ ಪೋಡಿಯಂದೆ ನಿನ್ನ ಕೆಲಸ ದುಂಬರಿಪುಲಾಂದು ಅಪ್ಪೆ ಸುರುಕೆ ಬೆರಿಬೊಟ್ಟುದು ಪ್ರೋತ್ಸಾಹ ಕೊರ್ದಿತ್ತೆರೆಂದು ಚಾರ್ಮಾಡಿ ಹಸನಬ್ಬಿರು ನೆಂಪು ಮಲ್ತೊಂಡಿರು. ಪ್ರೆಸ್ ಕ್ಲಬ್ ಗುರ್ಕಾರ್ಯರು ಪಿ.ಬಿ. ಹರೀಶ್ ರೈ, ಪತ್ರಕರ್ತೆರ್ನ ಸಂಘದ ಗುರ್ಕಾರ್ಯರು ಶ್ರೀನಿವಾಸ ನಾಯಕ್ ಇಂದಾಜೆ, ಪತ್ರಿಕಾ ಭವನ ಟ್ರಸ್ಟ್ ಗುರ್ಕಾರ್ಯರು ಆರ್. ರಾಮಕೃಷ್ಣ, ಇಬ್ರಾಹಿಂ ಅಡ್ಕಸ್ತಡ, ಸತೀಶ್ ಇರ, ಪುಷ್ಪರಾಜ್ ಬಿಎನ್ ಈ ಪೊರ್ತುಡಿತ್ತೇರು. ತಂದೆ ತಾಯಿಯನ್ನು ಇಬ್ಬರನ್ನು ನೋಡುವಾಗ ಕೈ ಹಿಡಿದು ಅದರ ಅಡಿಯಲ್ಲಿ ಹೀರೋಗಿದ್ದಾರೆ. ಸತ್ಯವಾಗಲೂ ಯಾರಿಗೂ ಅಂತದ್ದು ಬಗೆಯಬಾರದಂತೆ ದಮ್ಮಗಟ್ಟಿ ಸತ್ತೋಗಿತ್ತು. ಅದು ಫೋಟೋ ಅವರು ಇಲ್ಲೂ ಬರ್ತಾ ಇದ್ರು. ಯಾವತ್ತೂ ಮೊನ್ನೆ ಒಂದು 6 ತಿಂಗಳ ಹಿಂದೆ ಒಂದ್ಸಲ ಬಂದು ಮಾತಾಡಿಸ್ಕೊಂಡು ಹೋದ್ರು. ಆದರೆ ಅದು ಬಹಳ ದೊಡ್ಡ ಘಟನೆ. ಈ ಹುಡುಗರು ಯಾರು ತೀರೋಗಿಲ್ಲ, ಎಲ್ಲರೂ ಪೆಟ್ಟಾಗಿದೆ. ಆ ತಾಯಿ ತಂದೆ ಇಬ್ಬರು ಈ ಮಕ್ಕಳೆಲ್ಲ ಇರುವಾಗ ತೀರೋಗಿದ್ದಾರೆ. ಅದು ಅಂತ ಇಂಥ ಘಟನೆ ಇಲ್ಲ. ಒಂದು ಎರಡನೇದಾಗಿ ಕಣ್ಣಪ್ಪ ದೇವಸ್ಥಾನದ ಹತ್ರ ಉಜಿರೆ ಅನುಗ್ರಹ ಸ್ಕೂಲಿಗೆ ಬರುವವರು ಮಕ್ಕಳು ಬಸ್ ಕಾದು ಸಿಗಲಿಲ್ಲ ಅಂತೇಳಿ ಒಬ್ಬವನು ಗೌರ್ಮೆಂಟ್ ಬಸ್ ಡ್ರೈವರ್ ಮಗು ಇತ್ತು ಒಂದು, ಅವನು ಈ ಲಾರಿಯಲ್ಲಿ ಹತ್ತಿಸಿ ಕಳಿಸಿದ. ಈ ಲಾರಿ ಅಣ್ಣಪ್ಪ ದೇವಸ್ಥಾನದಲ್ಲಿ ಕಾಣ್ತಾ ಇದೆ. ಇಷ್ಟು ದೂರದಲ್ಲಿ ಲಾರಿ ಹೊಂಡಕ್ಕೆ ಬರಲಿದ್ದು 110 ಫೀಟ್ ಹೊಂಡಕ್ಕೆ ಈ ಮೂಟೆ ಎಲ್ಲ ಅಡಿ ಮೇಲೆ ಹಾಕಿ ಎಲ್ಲ ಈ 3 ಮಕ್ಕಳು ತೀರೋದು. ಈ ಮಕ್ಕಳ ಹೆಣ ಅಡಿಯಿಂದೆಲ್ಲ ತೆಗೆಯುವಾಗ ಮೂಟೆ ಎಲ್ಲ ಅಡಿ. ನಾ ಇಲ್ಲಿಂದ ಅಲ್ಲಿಗೆ 15 ಕಿಲೋಮೀಟರ್ ಆಗುತ್ತೆ. ಹೆಂಗೆ ಹೋಗಿದ್ದೇನೆ, ಎಷ್ಟು ಬೇಗ ಹೋಗಿದ್ದೆ ಅದು ನನಗೆ ಗೊತ್ತಿಲ್ಲ. ನಾವೆಲ್ಲ ಹಿಡಿದೆಲ್ಲ ತೆಗೆದು ಮತ್ತೆ ಅಷ್ಟೊಬ್ಬ ಕಂಡಕ್ಟರ್ ಕೈಕಾಲು ಹೊಡಿತಾ ಇದ್ದ. ಅವನನ್ನು ಮೇಲೆ ಹಾಕಿ ಮೂಡಿಗೆರೆ ಆಸ್ಪತ್ರೆ ತಗೊಂಡೋಗಿ ಅಲ್ಲಿ ಆಗಲ್ಲ ಅಂತ ಮಂಗಳೂರು ತಗೊಂಡು ಅವನು ಹೊಡಿದ. ಈ 3 ಮಕ್ಕಳು ತೀರ್ಕೊಂಡಿದ್ದೆ. ಆ ಹೆಣ ಎಲ್ಲ ಎತ್ತಲಿಕೊಂಡ್ರಲ್ಲ, ಅಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ ಅದು ಯಾರಿಗೂ ಅಂಥದ್ದು ಬಗೆಯೋದು ಬೇಡ. ಮಕ್ಕಳನ್ನ ಎತ್ತದು, ನಮ್ಮನ್ನು ಬೇಕಾದರೆ ಮಕ್ಕಳು ಎತ್ತಲಿ, ನಾವು ಮಕ್ಕಳನ್ನ ಎತ್ತುವಂಥ ವ್ಯವಸ್ಥೆ ಸಿಕ್ಕೋದು ಬೇಡ ಅಂತ ಹೇಳಿ ನನ್ನೊಂದು ಅನಿಸಿಕೆ. ಮಲ್ಪೆ ನೇಜಾರ್ದ ನೂರ್ ಮಹಮ್ಮದರ್ನ ಬಡಿದಿ ಜೋಕ್ಲಿನ ಕಿರ್ನ ಕೇಸ್ದ ವಿಚಾರಣೆಗೆ ತುರ್ತು ಕೋರ್ಟ್ ತಾಪನೆಗೆ ಸರ್ಕಾರವು ಶಿಫಾರ್ಸು ಮಲ್ಪು ಅಂದು ರಾಜ್ಯ ಅಲ್ಪಸಂಖ್ಯಾತರ್ನ ಆಯೋಗದ ಗುರ್ಕಾರ್ಯರು ಅಬ್ದುಲ್ ಅಜೀಂ ಪಂತೇರು. ಬೊಡಿದಿ ಬುಕ್ಕ ಮೂವೀರು ಜೋಕ್ಲಿನ ಕಳೆವನ್ನ ಮಲ್ಪೆ ನೇಜಾರ್ದ ನೂರ್ ಮಹಮ್ಮದರ್ನ ಇಲ್ಲಡೆ ರಾಜ್ಯ ಅಲ್ಪಸಂಖ್ಯಾತರ್ನ ಆಯೋಗದ ಗುರ್ಕಾರ್ಯರು ಅಬ್ದುಲ್ ಅಜೀಂ ಭೇಟಿ ಕೊರ್ದು ನೂರ್ ಮಹಮ್ಮದರಿಗೆ ಸಮಾಧಾನದ ಪಾತ್ರ ಪಂಡಿರು. ಕರೀದ್ ಪೋಯಿನ ಬೊಡಿದಿ ಜೋಕ್ಲಿನ ಎನ್ನದು ಅಸ್ಕದ್ ಪೋಯಿನ ನೂರ್ ಮಹಮ್ಮದ್ ಈ ಪೊರ್ತುಡು ಬೂರಿಯರು. ಅವಳು ಇತ್ತನಕ್ಲು ಅರೆನ್ ಲಕ್ಕದು ಉಪಚಾರ ಮಲ್ತದು ಬೇಜಾರ ಮಲ್ಪಡೆದ ಸಮಾಧಾನ ಮಲ್ತು ನೀಡಿದ ಬೊಕ್ಕ ಅಬ್ದುಲ್ ಅಜೀಂ ಸುದ್ದಿ ಮಾಧ್ಯಮದ ಕ್ರೀಡ ಪಾತೇರಿಯರು. ನೂರ್ ಮಹಮ್ಮದ್ ಭಾರಿ ಬೇಜಾರುಳ್ಳೇರು. ಅರೆಗೆ ಬೇಗ ನ್ಯಾಯ ತಿಕ್ಕುನಂಚ ಈ ಕೇಸ್ದ ವಿಚಾರಣೆಗೆ ತುರ್ತು ಕೋರ್ಟ್ ತಾಪನೆಗೆ ಸರ್ಕಾರವು ಶಿಫಾರ್ಸು ಮಲ್ಪುವ ನೂರ್ ಮಹಮ್ಮದರ್ನ ಮಗಕ್ಕೆ ಪೊಲೀಸ್ ಕೆಲಸ ಒದಗಾವನಂಚ ಮುಖ್ಯಮಂತ್ರಿಗಳಿಗೆ ಓಲೆ ಬರೆಪೆ ಅಂದ ಅಬ್ದುಲ್ ಅಜೀಂ ಪಂಡೇರು. ನೇಜಾರ್ದ ಇಲ್ಲಡು ನೂರ್ ಮಹಮ್ಮದ್ ಬೊಕ್ಕ ಮಗೆ ಇರುವೆರು ಉಳ್ಳಿರು. ಅರೆನ ಬೊಡೆದಿ ಇರುವೆರು ಜವಂತಿ ಮಗಳಲ್ಲೂ ಬೊಕ್ಕ ಒರಿ ಎಲ್ಲಿಯ ಪ್ರಾಯದ ಮಗನ ಕೆರ್ನ ಮಹಾರಾಷ್ಟ್ರ ಮೂಲದ ಆರೋಪಿ ಪ್ರವೀಣ್ ಚೌಗಳೇನು ಹಿರಿಯಡ್ಕ ಜಿಲ್ಲಾ ಕರ್ಪೆಲಿಡ್ದು ಪ್ರಾಣದ ಪೋಡಿಗೆ ಬೊಕ್ಕ ಭದ್ರತೆದ ದಿಟ್ಟಿಡು ಬೆಂಗಳೂರದ ಪರಪ್ಪನ ಅಗ್ರಹಾರ ಕೇಂದ್ರ ಜೈಲಿಗೆ ಜಾಗೆ ಬದಲ್ತಿರು. आपको मालूम है कि अच्छा शहर है, पीसफुल शहर है, ये एक अमन का सिंबल है. यहाँ पे ऐसी दुर्घटना नहीं होना चाहिए.
अजीम साहब जो उस दिन जो है दिवाली थी, दिवाली के दिन कोई दिवाली नहीं सेलिब्रेट करे। इस साइड में पटाखे का दुकान भी यहाँ बाजू में थे, पटाखे का दुकान तक वो लोग क्लोज करे। सभी लोग उसी दिन नहीं, दूसरे दिन जो मैयत दफनाने का टाइम पे भी कोड़ी बेंगरे में ये सबका दफनाने का काम हुआ। वहाँ भी अशरफ भाई के जो दोस्त थे हिंदू लोग फिशरमैन कम्युनिटी का, वो लोग पानी और जितने लोगों को शरबत का इस्तेमाल कर दिए थे। ये जो हिस्ट्री है ये इधर डिटेल दिया है, FIR नंबर भी दिया है। ये किसका नाम है? मोहम्मद हसीना उनकी बीवी है। अपना उनकी बड़ी बहन है, PG कर रही है, वो कर रही थी आइनास एयर इंडिया एक्सप्रेस में काम करती थी। आपका नाम क्या है? नूर मोहम्मद। ये लड़का है ना, ये छोटा इंतकाल हो चुका है। वो कैसे ಮಾಧ್ಯಮದಲ್ಲಿ ಬಂದಿರಾ? ಕುಡ್ಲದ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅಂಗಾರೆ ಮಹಾನಗರ ಪಾಲಿಕೆ ನಡಪಾಯಿನ ಫೋನ್ ಇನ್ ಕಾರ್ಯಕ್ರಮ 23 ಹೆಚ್ಚು ದೂರು ಬೈದಂಡೆ ಕಾಮಗಾರಿ ಮಲ್ಪನ ಗುತ್ತಿಗೆದಾರರನ್ನ ಪುದಾರ್ನ ಮಾರ್ಗದ ಕೈತಲ ಪಾಡೋಡೊಂದು ಸಾಮಾಜಿಕ ಕಾರ್ಯಕರ್ತೆಯರು ಜೆರಾರ್ಡ್ ಟವರ್ಡ್ ಕೆಂಡೊಂದೇರು. ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ ಸಮಸ್ಯೆಗಳನ್ನು ಪಿಂದುಣಿರೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಫೋನ್ ಇನ್ ಕಾರ್ಯಕ್ರಮ ನಡಪೊಂದಿತ್ತು. ಅಂಗಾರೆ ಈ ಕಾರ್ಯಕ್ರಮ ಆಟಡ ಮಲ್ತಿತ್ತೇರು. ಕಾಂಡೆ 19 ಮುಟ್ಟ ನಡಪಾಯಿನ ಕಾರ್ಯಕ್ರಮಟು ಜನಕ್ಲಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟದು 23 ಹೆಚ್ಚು ದೂರುಗಳು ಬೈದಂಡು. ಕರೆನ ತಿಂಗಳು 23 ದೂರು ಬೈದಂಡು ಜನಕ್ಲಿನ ಸಮಸ್ಯೆಗಳಿಗೆ ತುರ್ತು ಗುಮನ ಕೊರ್ಪನ ಬೊಕ್ಕ ಜನದೋಸ್ತಿ ಆಡಳಿತ ಮಲ್ಪನವು ಇಂಕಳ ಉದ್ದೇಶ ಆದಿತ್ತದು. ಜನಕ್ಲು ಒವ್ವೇ ಸಮಸ್ಯೆಲಿನ ಬಗೆಟ್ ವಿಚಾರಿಪೋಲೆಂದು ಮೇಯರ್ ಪಂಡೇರು. ವಾರ್ಡ್ ನಂಬರ್ 17 ಕೋಡಿಕಲ್ ಕಟ್ಟೆ ಕೈತಲು ಹೈಮಾಸ್ಟ್ ಲೈಟ್ ಪೊತ್ತೊಂದೇ ವರ್ಷ ಆಂಡ್ ದೂರು ಬೈದಂಡು. ಕೋಡಿಕಲಡ್ದು ರಾಮಕೃಷ್ಣ ಪಂಪ್ನಾರು ಫೋನ್ ಮಲ್ತದು ಲಾರಿಲಿನ ಸಂಚಾರದ್ದು ಜೋಕ್ಲೆಗೆ ಸಾರ್ವಜನಿಕರಿಗೆ ಉಪದ್ರವ ಒಂದೊಂದು ದೂಳ್ದೇರು. ವಲೆನ್ಸಿಡದು ರಾಕೇಶ್ ಪಂಪ್ನಾರ್ ಪಾತೆರ್ದು ಮಾಟಿಲ್ ಪಂಪ್ನ ಸೂಪರ್ ಮಾರ್ಕೆಟ್ ಕೈತಲು ಉಪ್ಪನ ಮಾರ್ಗ ತಿರ್ಗಸ್ ಅಗತ್ಯ ಇಜ್ಜಿ ಮುಲ್ಪ ಹಂಪಾಡ್ದು ಗಾಡಿಲು ಎಡ್ಪಂದಂಚ ಕ್ರಮ ದೆತ್ತೊನ್ನೆ ಎಂದು ಒತ್ತಾಯ ಮಲ್ತದೇರು. ಬಾವುಟಗುಡ್ಡೆ ಕೈತಲಿತ್ತಿನ ಬಸ್ ಬೇ ಸ್ಮಾರ್ಟ್ ಸಿಟಿ ಯೋಜನೆಗೆ ದೇದಿರು ಒಂದೆರಡು ಸಮಸ್ಯೆ ಎದುರಾತನೆಂದು ಜಗನ್ನಾಥ ಶೆಟ್ಟಿ ಬಾವುಟಗುಡ್ಡೆ ದೂರ್ದೇರು. ಸಾಮಾಜಿಕ ಹೋರಾಟಗಾರರು ಜೆರಾರ್ಡ್ ಟವರ್ ದೂರ್ ಕೊಡ್ದು ಕಾಮಗಾರಿ ಮಲ್ಪನ ಗುತ್ತಿಗೆದಾರರನ್ನ ಪುದರ್ನು ಮಾರ್ಗದ ಕೈತಲ್ಪಾಡು ಸಾರ್ವಜನಿಕರಿಗೆ ದೂರ್ ಕೋರಿಯರ ಸಹಾಯ ಆಪಣೊಂದು ಪಂಡೀರು. ಏಯಾಡಿ ಕೊಂಚಾಡಿ ಪರಿಸರಡು ಬೊಂಬದೊಟ್ಟೆ ಓಲೋಲು ದಕ್ಕು ನಡೆದ ಸಮಸ್ಯೆ ಆಪಣು ಒಂದು ಪಂಡೀರು. ಗಟ್ಟದಕ್ಲು ಪೂಕನತದು ಫುಟ್ಪಾತ್ ಮಾರ್ದು ಬೊಡ್ಚಂದಿನ ಮಾತ ಬುಡ್ದು ಪೋಪಿರು ಮರತ ಗೆಲ್ಲು ಮಾರ್ಗುಗು ಬುಡ್ದು ಅಪಾಯ ಆವೊಂದೊಂದು ಪಾಂಡೇಶ್ವರಡು ಓರಿ ಫೋನ್ ಮಲ್ತದು ತಿರುಪಾದಿರು. ಮಾತಾ ಸಮಸ್ಯೆಗಳಿಗೆ ಸಾಧ್ಯ ಆಯ್ನಾತು ಪರಿಹಾರ ನಡುವ ಡಿಸೆಂಬರ್ ಪುರಭವನಡು ಅಜಿಪವಾಡದ ಜನಸ್ಪಂದನ ಕಾರ್ಯಕ್ರಮ ದಿಗೊಂಡು ಅಧಿಕಾರಿನ ಒಟ್ಟಿಗೂ ಸೀದಾ ಸಮಸ್ಯೆಗಳನ್ನು ಪರಿಹಾರ ಮಲ್ಪನ ಬಗೆಟ್ ಕ್ರಮದೆತ್ತುವ ಅಂದು ಮೇಯರ್ ಸುಧೀರ್ ಶೆಟ್ಟಿ ಪಂಡೇರು. ಒತ್ತು ಮೇಯರ್ ಸುನೀತಾ ಪಾಲಿಕೆ ಅಧಿಕಾರಿಗಳು ಕಾರ್ಯಕ್ರಮದ ಪುರ್ತುಡಿತ್ತೇರು. 20 ಕಂಪ್ಲೇಂಟ್ ನಾವು ಅಟೆಂಡ್ ಮಾಡಿದ್ದೇವೆ. 3 ಕಂಪ್ಲೇಂಟ್ ಇರುವಂಥದ್ದು ಏನಂತ ಹೇಳಿದರೆ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಮಾಡುವಂತಹ ಕಾಮಗಾರಿಗಳ ಬಗ್ಗೆ. ಈಗಾಗಲೇ ಅದಕ್ಕೆ ಕೂಡ ನಾವು ಎಸ್ಟಿಮೇಟ್ ಮಾಡಿದ್ದೇವೆ. ಈಗ ಸ್ಯಾಂಕ್ಷನ್ ಹಂತದಲ್ಲಿ ಕೂಡ ಅದು ಇದೆ. ಅದನ್ನು ಕೂಡ ಮಾಡಿಕೊಡುವಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ಮತ್ತೆ 23 ಕಂಪ್ಲೇಂಟ್ ಇವತ್ತಿನ ಫೋನಿನ ಕಾರ್ಯಕ್ರಮದಲ್ಲಿ ಬಂದಿದೆ. ಹಾಗಾಗಿ ಪ್ರತಿಯೊಂದು ಏನು ನಮ್ಮ ಕಂಪ್ಲೇಂಟ್ ಏನಿದೆ ಆ ಕಂಪ್ಲೇಂಟಿಗೆ ಸಂಬಂಧಪಟ್ಟಂತಹ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವರು ಫೋನ್ ಯಾರು ಎಲ್ಲ ಮಾಡಿದ್ದಾರೆ ಅವರಿಗೆ ನೇರವಾಗಿ ಫೋನಲ್ಲಿ ಮಾತಾಡುವಂಥದ್ದು ಮತ್ತು ಅವರ ಮನೆಗೆ ಹೋಗಿ ಅವರ ಹತ್ರ ಮಾತುಕತೆ ಮಾಡಿ ಅಲ್ಲಿರುವಂಥ ಸಮಸ್ಯೆಯನ್ನು ಖುದ್ದು ಪರಿಶೀಲನೆ ಮಾಡಿ ಅದಕ್ಕೆ ಆ ಒಂದು ಪ್ರಾಮಾಣಿಕವಾಗಿ ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಭಾಳಷ್ಟು ಸಮಸ್ಯೆಗಳೆಲ್ಲ ಇದೆ, ಒಂದು ಸಣ್ಣ ಸಮಸ್ಯೆಗಳಿರುವಂಥದ್ದು. ಇದೆಲ್ಲ ಮುಂದಿನ ಫೋನಿಗೆ ಎಲ್ಲ ಈ ಒಂದು ಸಮಸ್ಯೆಯನ್ನು ಪರಿಹಾರವನ್ನು ಮಾಡ್ತೇವೆ ಎಂಬಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ನಿಕ್ಲಿನ ಎಂಚಿನ ಸಮಸ್ಯೆ ಇತ್ತಿನಲ್ಲ ಕಾಂಗ್ರೆಸ್ ಪಕ್ಷ ನಡಪಾದು ಕೋರ್ಕೊಂಡು 2024 ಜೂನುಡು ನಡಪನ ಶಿಕ್ಷಕ ಬೊಕ್ಕ ಪದವೀಧರ ಕ್ಷೇತ್ರದ ಓಟುಡು ಕಾಂಗ್ರೆಸ್ ಪಕ್ಷನು ಗೆಂದಾಲೆಂದು ಅಭ್ಯರ್ಥಿ KK ಮಂಜುನಾಥ್ ಕೆಂಡೊಂದೇರು. ಕೆಪಿಸಿಸಿ ಮಾಹಿತಿದಾರರು ಎಂ ಲಕ್ಷ್ಮಣ್ ಮೈಸೂರು ಬೊಕ್ಕ ಬರವು ಕಲ್ಪಾವನಕ್ಲಿನ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ KK ಮಂಜುನಾಥ್ ಅಂಗರೆ ಕುಡ್ಲ ಮಲ್ಲಿಕಟ್ಟೆದ ಕಾಂಗ್ರೆಸ್ ಭವನಡು ಸುದ್ದಿಕೂಟ ನಡಪಾಯರು. 2024 ಜೂನ್ಡು 4 ಶಿಕ್ಷಕರನ ಕ್ಷೇತ್ರ ಬೊಕ್ಕ 3 ಪದವೀಧರನ ಕ್ಷೇತ್ರ ಸೇರಿದು 7 ಕ್ಷೇತ್ರಡು
ಓಟು ನಡಪೆರೆ ಉಂಡು ಬೇತೆ ಪಕ್ಷಗಳಿಗೆ ತೂಕು ತುಂಡ ಎಂಕ್ಲು ಈ ದುಂಬೆ ಅಭ್ಯರ್ಥಿ ಘೋಷಣೆ ಮಂತದ ಇತ್ತಿದ ವಿಧಾನ ಪರಿಷತ್ ಸದಸ್ಯರು ಭೂಜೇಗೌಡ ಕರಿನ ಆಜಿ ವರ್ಷದಲ್ಲಿ ದಾಲ ಮಲ್ತದಿರು ಬರವು ಕಲ್ಪವನಕಲಿನ ಸಮಸ್ಯೆ ದಿಂಜ ಉಂಡು ಮುಖ್ಯ ಸಮಸ್ಯೆಲಿನ ಪರಿಹಾರ ಮಲ್ತನ ಕೀರ್ತಿ ಕಾಂಗ್ರೆಸ್ ಗುಂಡು ಕರಿನ 30 ವರ್ಷಲೆಡ್ದು ಜೆಡಿಎಸ್ ಬೊಕ್ಕ ಬಿಜೆಪಿ ಪಕ್ಷದ ನಾಯಕರು ಈ ಕ್ಷೇತ್ರದ ಗೆಂದು ನಕ್ಲು ಸಮಸ್ಯೆಲಿನ ಜೀವಪದ್ದಿ ಒಂದೇ ಬೈದಿರು ನಿಕ್ಲಿನ ಎಂಚಿನ ಸಮಸ್ಯೆ ಇತ್ತಿನಲ್ಲ ಕಾಂಗ್ರೆಸ್ ಪಕ್ಷ ನಡಪಾದ ಕೊರ್ಕೊಂಡು ಸಮಸ್ಯೆ ಪರಿಹಾರ ಮಲ್ಪೆರಗಾದು ಏನನ್ನು ಗೆಂದಾದ ಕೊರ್ಲೆಂದು ಕೆ ಮಂಜುನಾಥ್ ಕೇಂದ್ರೊಂದಿರು ಪಕ್ಷದ ದುಂಬುದ ಜಿಲ್ಲಾ ಗುರ್ಕಾರ್ಯರು ಇಬ್ರಾಹಿಂ ಕೋಡಿಜಾಲ್ ದುಂಬುದ ಶಾಸಕರು ಜೆಆರ್ ಲೋಬೋ ಕೆಪಿಸಿಸಿ ಮಾಹಿತಿದಾರರು ಆಯಿಷಾ ಲುಕ್ಮಾನ್ ಬಂಟ್ವಾಳ ಪ್ರವೀಣ್ ಚಂದ್ರ ಆಳ್ವ ಶಾಹುಲ್ ಹಮೀದ್ ನೀರಜ್ ಚಂದ್ರ ಪಾಲ್ ವಿಶ್ವಾಸ್ ದಾಸ್ ಉಲ್ಲಾಸ್ ಕೋಟ್ಯನ್ ಸುಹಾನ್ ಆಳ್ವ ಸುದ್ದಿಕೂಟುಡಿದ್ದೇರು. ಬೇರೆ ಪಕ್ಷಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಪಕ್ಷ ಈಗಾಗಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದೀವಿ. 5 ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದೀವಿ. ನೈಋತ್ಯ ಕ್ಷೇತ್ರಕ್ಕೆ, ಶಿಕ್ಷಕರ ಕ್ಷೇತ್ರಕ್ಕೆ ಮಾನ್ಯ ಕೆ ಮಂಜುನಾಥ್ ಕುಮಾರ್ 2 ಬಾರಿ ನಿಂತು ಅಲ್ಪ ಮತಗಳಿಂದ ಸೋತಿದ್ದಾರೆ. 2012ರಲ್ಲಿ ಒಂದ್ಸರಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತು ಬರೀ 200 ಮತಗಳಿಂದ ಸೋತಂಥದ್ದು. 2018ರಲ್ಲೂ ಕೂಡ ಬಹಳ ಕಮ್ಮಿ ಹಂತದಲ್ಲಿ ಸೋತಿರುವಂಥದ್ದು. ಈ ಬಾರಿ ಅವರು ಈ ಭಾಗದ ಅಭ್ಯರ್ಥಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 7 ತಿಂಗಳಾಗಿದೆ. ಈ ಚುನಾವಣೆ ಜೂನ್ನಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ರಾಜ್ಯದಲ್ಲಿ ಇನ್ನೂ 2028ವರೆಗೂ ಇರುತ್ತೆ. ಅಂದರೆ 4 ವರ್ಷಗಳ ಕಾಲ ಇವರು ಎಲೆಕ್ಟ್ ಆದಮೇಲೆ ಇರುತ್ತೆ ಅನ್ನುವಂಥದ್ದು ನಮ್ಮ ಶಿಕ್ಷಕ ಬಂಧುಗಳು ಬಹಳ ಆಳವಾಗಿ ಅರ್ಥ ಮಾಡ್ಕೊಬೇಕು ಅನ್ನುವಂಥದ್ದು ನಾನು ವಿನಂತಿ ಮಾಡ್ತೀನಿ. ಸಂಸ್ಕಾರ ಸಂಸ್ಕೃತಿ ಪನ್ಪುನವು ಪುನೀತ್ ರಾಜ್ಕುಮಾರ್ರನ ನೆತ್ತರಡೆ ಸೇರಿದಿತ್ತಿருந்து ಪುನೀತ್ ರಾಜ್ಕುಮಾರ್ರನ ಸಮ್ಮಲೆ ಚಿನ್ನೆಗೌಡಿರು ಪಂತೇರು. ಪುನೀತ್ ರಾಜ್ಕುಮಾರ್ರಿಗೆ ಮರಣೋತ್ತರವಾದ ಕೋರ್ನ ಯುವವಾಹಿನಿ ಕುಡ್ಲದ ವಿಶುಕುಮಾರ್ ಪ್ರಶಸ್ತಿನೇ ಕುಡ್ಲಡದೆ ತಂದು ಆರು ಪಾತೇರಿಯರು. ಯುವವಾಹಿನಿ ಕೇಂದ್ರ ಸಮಿತಿ ಕುಡ್ಲದ ನಿಲೆಟ್ ಬೊಕ್ಕ ಯುವವಾಹಿನಿ ಸಸಿಬಿಟ್ಲು ಘಟಕದ ಭಿನ್ನಾದಿಗೆಡ ಬೊಕ್ಕ ವಿಶುಕುಮಾರ ದತ್ತಿನಿಧಿ ಕುಡ್ಲದ ಜತೆ ಸೇರಿಗೆಡ ಕನ್ನಡ ರಾಜ್ಯೋತ್ಸವ ವಿಶುಕುಮಾರ್ ಸಾಹಿತ್ಯೋತ್ಸವ 20ನೇ ವರ್ಷದ ವಿಶುಕುಮಾರ್ ಪ್ರಶಸ್ತಿ ಕೊರ್ಪನಲ್ಲಿ ಸಮ್ಮೇಳನದ ಮಾದರಿಡ್ ಐತಾರ ಕುಡ್ಲದ ಪುರಭವನೋಡ್ ನಡೆತಂಡ ಇಡೀ ದಿನದ ಕಾರ್ಯಕ್ರಮಟು ಬೈಯಗ್ ವಿಶುಕುಮಾರ ಪ್ರಶಸ್ತಿ ಕೊರ್ಪನಲ್ಲಿ ನಡೆತಂಡ ಕನ್ನಡ ಸಿನಿಮಾ ರಂಗದ ಪುದುರು ಪೊಯಿ ನಟೆ ಕರಿದು ಪೊಯ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರಿಗೆ ವಿಶುಕುಮಾರ್ ಪ್ರಶಸ್ತಿ ಘೋಷಣೆ ಮಾಡ್ತದಿತ್ತರ ಲೇಸ್ಡ್ ಭಾಸ್ಕರ ಕೋಟ್ಯಾನ್ ಕುಳ್ಳೂರು ಮಾತ್ರೆಲ್ಲ ಎತ್ಕೊಂಡಿರ ಪುನೀತ್ ರಾಜ್ಕುಮಾರನ ಬಡಿದಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪರವಾದ ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿದ ದುಂಬುದ ಗುರ್ಕಾರ್ಯರ ಪುನೀತ್ ರಾಜ್ಕುಮಾರ್ನ ತಮ್ಮಲೆ ಚಿನ್ನೇಗೌಡರಿಗೆ 20ನೇ ವರ್ಷದ ವಿಶುಕುಮಾರ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೇರ. ಚಿನ್ನೇಗೌಡರ ಪಾತಿಡ್ದು ಸಂಸ್ಕಾರ ಸಂಸ್ಕೃತಿ ಪನ್ಪುನವು ಪುನೀತ್ ರಾಜ್ಕುಮಾರನ ನೆತ್ತೆಡೆ ಸೇಡ್ದಿತ್ತಂಡ ಮಾಮಲ್ಲ ಕಲಾವಿದರ ಆದಿತ್ತಂಡಲ 6 ಕನ್ನಡಿಗರನ್ನ ಹೃದಯ ಗೆಂದಿತ್ತರ ಏರೆಗ್ಲ ತಿಕ್ಕಂದಿನ ಗೆಲ್ಮೆ ಅಪ್ಪುಗ ತಿಕ್ಕದಿತ್ತದ ಅರಿಗೆ ಮರಣೋತ್ತರ ಪ್ರಶಸ್ತಿ ಕೊರ್ಪುನವು ನಿಜವಾದಲ ಸಂದುನ ಪ್ರಶಸ್ತಿಯಿಂದ ಪಂಡ್ಯರ. ಚಲನಚಿತ್ರ ನಿರ್ದೇಶಕರು CP ಶೇಷಾದ್ರಿ ಪಾತ್ರಿಡ್ದು ಸಿನಿಮಾಡು ಜನಕ್ಲನ ಮನಸ್ಸುಗೆಂದದ ಒಂತೆ ಕಾಲುಡು ಶ್ರೇಷ್ಠ ಸಾಧನೆ ಮಲ್ತಿನಾರು ಪುನೀತ್ ರಾಜ್ಕುಮಾರ್ ಅಂದು ಪಂಡ್ಯರ. ಸಾಹಿತಿ ಶ್ರೀಮತಿ ಸುಪ್ರೀತಾ ಚರಣ್ ಪಾಲಪ್ಯ ಮೇರೆಗೆ ಪ್ರಭಾಕರ ನೀರುಮಾರ್ಗ ಕೊರ್ಪನ ಯುವವಾಹಿನಿ ಯುವ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡ್ದು ಮರ್ಯಾದೆ ಮಲ್ತ್ಯಾರ. ಸಿನಿಮಾ ನಿರ್ದೇಶಕರು ವಿಜಯ್ ಕುಮಾರ್ ಗುಡಿಯಾಲ ಬೈಲ್, ಹಿರಿಯ ವಾರ್ತಾಮಾಣಿ ಗಿರೀಶ್ ರಾವ್ ಕತ್ವಾರ್, ವಿಶುಕುಮಾರನ ಬಡಿರಿ ಹೈಕೋರ್ಟ್ ವಕೀಲರು ವಿಜಯಲಕ್ಷ್ಮಿ, ಯುವವಾಹಿನಿ ಕೇಂದ್ರ ಸಮಿತಿ ಗುರ್ಕಾರ್ಯರು ರಾಜೇಶ್ ಬಿ ಸಸೀತ್ಲ್, ಘಟಕದ ಗುರ್ಕಾರ್ದಿ ಮೋಹಿನಿ ಬೊಕ್ಕ ಯುವವಾಹಿನಿ ಪದಾಧಿಕಾರಿಲೈನ ಕುಸುಮಾಕರ್ ಕುಂಪಳ, ಶಂಕರ ಸುವರ್ಣ, ನರೇಶ್ ಕುಮಾರ್ ಸಸಿಬಿತ್ಲ್, ಭಾಸ್ಕರ ಕೋಟ್ಯಾನ್ ಕುಳ್ಳೂರು, ಭಾಸ್ಕರ ಕೋಟ್ಯಾನ್ ಸಸಿಬಿತ್ಲ್, ಮಹೇಶ್ ಕುಮಾರ್, ರಮೇಶ್ ಕಲ್ಲಾಡಿ, ಸಂಜಿತ್ ಪಾಲ್ದಿತೊಂಡೆರ. ಸ್ಮಿತೇಶ್ ಬಾರಿಯ, ಚಂದ್ರಹಾಸ್ ಬಳಂಜ, ದಿನೇಶ್ ಸುವರ್ಣ ರಾಯಿ ಕಾರ್ಯಕ್ರಮ ಸುಧಾರ್ತಿರ. ಈ ಸಮಾರಂಭದಲ್ಲಿ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ ನೋಡಿ ನನಗೊಂಥರ ಅದೃಷ್ಟ. ಬಹುಮುಖ ವ್ಯಕ್ತಿತ್ವವುಳ್ಳಂಥ ಒಂದು ಪ್ರತಿಭೆಯ ವ್ಯಕ್ತಿತ್ವವುಳ್ಳ ವಿಶ್ವಕುಮಾರ್ ಅವರು ಎಲ್ಲ ಸಿನಿಮಾ ಕ್ಷೇತ್ರದಲ್ಲ ಅವರು ಸಾಹಿತಿಯಾಗಿ, ಪತ್ರಿಕೆ ಸಂಪಾದಕರಾಗಿ, ನಿರ್ದೇಶಕರಾಗಿ, ಶಾಲಾ ಶಿಕ್ಷಕರಾಗಿ ಎಲ್ಲ ಬಹುಮುಖ ಪ್ರತಿಭೆ ಹೊಂದಂಥ ವ್ಯಕ್ತಿ ನಮ್ಮ ವಿಶ್ವಕುಮಾರ್ ಅವರು.
ಅಂತ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ನನಗೆ ತುಂಬ ಬರಹಗಾರ ಇವರ ಹೆಸರಿನಲ್ಲಿ ಸುಮಾರು 20 ವರ್ಷಗಳು ನಡೆಸ್ಕೊಂಡು ಬರ್ತಾ ಇದ್ದೀರಲ್ಲ ಅಂದರೆ ಆ ಪ್ರಶಸ್ತಿಗೆ ಎಷ್ಟು ಅರ್ಹರು ಅವರು, ಎಷ್ಟು ಮಟ್ಟಿಗೆ ನಿಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಇದು ಸುಮಾರು 20 ವರ್ಷಗಳಿಂದಲೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀರಲ್ಲ, ನಿಜವೂ ಎಂಥ ಮಹಾನುಭಾವ ಅವರು, ಎಂಥ ವ್ಯಕ್ತಿತ್ವ ಹೊಂದಿದ್ರು ಅವರು ವಿಶ್ವಕುಮಾರ್ ಅವರು ಅಂತ ಹೇಳಿ. ಈ ಪ್ರಶಸ್ತಿ ಜನ ಕೊಟ್ಟ ಪ್ರಶಸ್ತಿ, ಯಾವುದೇ ಸಮಿತಿ ಕೊಡುವಂಥದ್ದು, ಸರ್ಕಾರ ಕೊಡುವಂಥದ್ದು ಅಲ್ಲ. ಇದು ಜನ ಕೊಡೋ ಪ್ರಶಸ್ತಿ. ಹಾಗಾಗಿ ಇದಕ್ಕೆ ವಿಶೇಷವಾದ ಮಹತ್ವ ಇವತ್ತು ಲಭಿಸಿದೆ ಅಂತ ನನಗಾದರೂ ಅನಿಸಿದೆ. ಹಾಗಾಗಿ ಇದು ತುಂಬ ಅಭಿನಂದನೀಯ. ಈ ವಿಚಾರದಲ್ಲಿ ಈ ಪ್ರಶಸ್ತಿ ನಮ್ಮನ್ನ ದೊಡ್ಡದು ಮಾಡಿಲ್ಲ, ಯುವ ವಾಹಿನಿಯನ್ನು ದೊಡ್ಡದು ಮಾಡಿದೆ ಅನ್ನೋ ಮಾತನ್ನು ಹೇಳಿದ್ರು. ಅದು ನಿಜವಾದ ಮಾತು ಅಂತ ಅನ್ಸುತ್ತೆ. ಯಾವುದೇ ಒಬ್ಬ ಸಾಹಿತಿ, ನಟ ಉಳಿಯೋದು ಅಭಿಮಾನಿಗಳಿಂದ. ಇವತ್ತು ವಿಶ್ವಕುಮಾರ್ ಅವರು 2 ದಶಕಗಳ ನಂತರವೂ ಉಳಿದಿದ್ದಾರೆ, ಮುಂದೆ ಕೂಡ ಉಳಿತಾರೆ ಅನ್ನೋದೇ ನಮಗೆಲ್ಲ ಹೆಮ್ಮೆಯ ವಿಚಾರ. ಈ ರೀತಿ ಕಲಾ ಸೇವೆಯನ್ನು ನಿರಂತರವಾಗಿ ಯುವ ವಾಹಿನಿ ಮಾಡ್ಕೊಂಡು ಹೋಗ್ಲಿ, ಅವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ. ಕುಡ್ಲಡದ ಸುಳ್ಯಗ ವರ್ಗಾತಿನ ಸಮಾಜ ಕಲ್ಯಾಣ ಇಲಾಖೆದ ಪೊಂಜು ಅಧಿಕಾರಿ ಉರ್ತಿ ವರ್ಗಾವಣೆ ಆದೇಶ ಮೀರ್ದು ಕುಡ್ಲಡೆ ಉಪ್ಪನ ದೂರು ಕೇಂದ್ರ ಬೈದರು. ಸಮಾಜ ಕಲ್ಯಾಣ ಇಲಾಖೆ ಕುಡ್ಲದ ಒತ್ತು ನಿರ್ದೇಶಕರನ ಆಫೀಸ್ದ ಅಧೀಕ್ಷಕರು KS ಪಾರ್ವತಿಯರಿಗೆ ಕರೆನ ಸೆಪ್ಟೆಂಬರ್ ತಿಂಗಳು ಸುಳ್ಯ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ವರ್ಗಾದಿತ್ತದೆ. ಆರು ನನಲ ಸುಳ್ಯಗ ಪೋತಿರು ಎಂಗ ಕುಡ್ಲನೆ ಆವಡೊಂದು ಹಠಪತ್ತದ ಕುಲ್ಲುದಿರಂದು ದೂರು ಉಂಡು. ಸಾರ್ವಜನಿಕರಿಗಳ KS ಪಾರ್ವತಿಯರನ ಅಸಮಾಧಾನ ಉಂಡುಗೆ ಆಫೀಸ್ ಪೊರ್ತುಡು ಆರು ಸೇವೆಗೆ ತಿಕ್ಕುಜೆರಂದು ದೂರು ಕೇಂದ್ರ ಬೈದಂಡು. ಕಾಂಡೆ 10 ಗಂಟೆಗೆ ಆಫೀಸ್ ಶುರು ಆಂಡಲ ಆರ ಮಧ್ಯಾಹ್ನ ಆಂಡಲ ಆಫೀಸ್ಗೆ ಬರಂದೆ ಜನಕ್ಲಿನ ಬಲಿ ಬರ್ಪಾವೆರೆಂದು ದೂರುಂಡು. ಅಂದು KS ಪಾರ್ವತಿ ಕುಡ್ಲದ ಆಫೀಸ್ನೇ 11 ಕುಲ್ಯರ ಕಾರಣದಾನೆ ಅಂಚಿನ ಎಂಚಿನ ಸಂಗತಿಯಿಂದ ಸಾರ್ವಜನಿಕರಿಗೆ ಪ್ರಶ್ನೆ ಪಾಡುವಂಚ ಆತಂಡು. ರಾಷ್ಟ್ರೀಯ ವಿಚಾರಧಾರೆಡು ಬುಲೆಯಿನ ತಾನು ಆದರ್ಶವಾದ ಪ್ರಾಮಾಣಿಕ ರಾಜಕಾರಣ ಮಲ್ತದೆ ಎಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೇರು ಪುತ್ತೂರು ನಡತಿನ ಪಕ್ಷದ ಸಭೆಟಾರು ಪಾತೇರಿಯರು. ಪುತ್ತೂರದ ರೋಟರಿ ಸಭಾಭವನೋಡು ಬಿಜೆಪಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ನಗರಬುಕ ಗ್ರಾಮಾಂತರ ಮಂಡಲ ಕಾರ್ಯನಿರ್ವಹಣಾ ಕೂಟದ ಸಭೆ ನಡಪಾಯರು. ಸಭೆಟು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ರಾಷ್ಟ್ರೀಯ ವಿಚಾರಧಾರೆಲೆಡು ಬುಲೈನ ತಾನು ಕೊರೋನಾ ಜವಾಬ್ದಾರಿಡು ಮಹಾನ್ ಸಾಧನೆ ಮಲ್ತದೆ ಎಂದು ಪನ್ಪುಜಿ ಬದಲ್ಗೆ ಆದರ್ಶವಾದ ಒವ್ವೇ ಒಡಕ್ ಬರನ್ನಂಚ ಪ್ರಾಮಾಣಿಕ ರಾಜಕಾರಣ ಮಲ್ತಂದೆ ಎಂದು ಪಂಡೇರು. ಜನಕ್ಲಿನ ಆಶೀರ್ವಾದ ಬೊಕ್ಕ ಪ್ರೀತಿಡು ಮೂಜಿ ಸರ್ತಿ ಸಂಸದರಾದ ಬಿಜೆಪಿ ರಾಜ್ಯ ಗುರ್ಕಾರರಾದ ಕಾರ್ಯ ಮಲ್ತದೆ. ರಾಜ್ಯಾಧ್ಯಕ್ಷ ಸ್ಥಾನ ಕೊರ್ನಗ ಈ ಮಾಸ್ ಲೀಡರ್ ಆಯರೆ ಈ ಅವಕಾಶ ಹತ್ತು ಪಕ್ಷನು ಮಾಸ್ ಆಪನಂಚ ಮಲ್ಪೊಡೊಂದು ಪಕ್ಷ ತಿರುಪಾದಿತ್ತಂಡು. ಐತಂಚ 17 ಸರ್ತಿ ರಾಜ್ಯ ತಿರುಗಾಟ ಮಲ್ತದೆ. ಪಂಚಾಯತ್ ಓಟುಡ್ದು ಬತ್ತನ ಮಾತಾ ಓಟುಲೆಡ್ಲ ಭಾರಿ ಹೆಚ್ಚ ಊಟದ ಗೆಲ್ಮೆ ಬಿಜೆಪಿ ಪಕ್ಷದ ಒಂದು ಪಂಡೇರು. ಪಕ್ಷದ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಬೆದ್ರ ದುಂಬದ ಶಾಸಕರು ಸಂಜೀವ ಮಠಂದೂರು ಸಭೆಯನ್ನು ಉದ್ದೇಶಿಸಿದ ಬಾತೇರಿಯರು. ಬಿಜೆಪಿ ನಗರ ಪುಂಜಲಿನ ಮೂರ್ಚಾಗ ಹೊಸ ಪದಾಧಿಕಾರಲಾಯನ ಜಯಶ್ರೀ ಬೊಕ್ಕ ಕೂಟಕ್ಕೂ ಪಕ್ಷದ ಜಿಲ್ಲಾ ಗುರುಕಾರ್ಯರು ಮೆಚ್ಚುಗೆ ತಿರುಪಾಯರು. ಪುತ್ತೂರು ಮಂಡಲ ಬಿಜೆಪಿ ಗುರುಕಾರ್ಯರು ಸಾಜ ರಾಧಾಕೃಷ್ಣ ಆಳ್ವ, ಬಿಜೆಪಿ ಕುಡ್ಲ ಜತೆ ಪ್ರಭಾರಿ ರಾಜೇಶ್ ಕಾವೇರಿ, ಜಿಲ್ಲಾ ಒತ್ತು ಗುರುಕಾರ್ಯರು ರಾಮದಾಸ್ ಬಂಟ್ವಾಳ, ಪುತ್ತೂರು ನಗರ ಮಂಡಲ ಒತ್ತು ಗುರುಕಾರ್ಯರು ಇಂದು ಶೇಖರ್ ಪಾಲ್ದೆ ತುಂಡಿರು. ನಾನು ಹೇಳಿದ್ರೆ ಏನಾಗುತ್ತೆ, ಅದು ವೈಯಕ್ತಿಕ ಪ್ರಚಾರ ಆಗುತ್ತೆ. ನಾನೆಲ್ಲೂ ಪ್ರಚಾರ ತಗೊಳ್ಳೋದು ವೈಯಕ್ತಿಕವಾಗಿರ್ತಕ್ಕಂಥ. ಯಾಕೆ ಹೇಳಿದ್ರೆ ನಮ್ಮ ಪಾರ್ಟಿಯಲ್ಲಿರ್ತಕ್ಕಂಥ ವಿಶೇಷ, ನಮ್ಮ ಪಾರ್ಟಿ ವ್ಯಕ್ತಿ ಆಧಾರಿತ ಅಲ್ಲ, ನಮ್ಮ ಪಾರ್ಟಿ ವಿಚಾರ ಆಧಾರಿತ. ನಳಿನ್ ಕುಮಾರ್ ಅನ್ನತಕ್ಕಂಥದ್ದು ಇಲ್ಲಿ ಶೂನ್ಯ. ಇಲ್ಲಿರ್ತಕ್ಕಂಥದ್ದು ನಮ್ಮದು ಒಂದೇ ಗುರಿ, ಅದು ಸಿದ್ಧಾಂತ ಮತ್ತು ನಮ್ಮ ಚಿಹ್ನೆ ಆಗಿರ್ತಕ್ಕಂಥ ಕಮಲ. ಕಮಲವೇ ಕಾಣಬೇಕು. ಹಾಗಾಗಿ ಕಮಲಕ್ಕೆ ಅರ್ಪಣೆ. ನೀವು ಕೊಟ್ಟಿರುವಂಥ ಎಲ್ಲ ಇದನ್ನು ನಾನು ಕಮಲಕ್ಕೆ ಅರ್ಪಣೆ ಮಾಡಿದ್ದೇನೆ, ಕಾರ್ಯಕರ್ತರ ಪಾದತಲೆಗಳಿಗೆ ಅರ್ಪಣೆ ಮಾಡಿ. ಹಾಗಾಗಿ ಸ್ಪಷ್ಟತೆ ನನಗಿದೆ. ಹಾಗಾಗಿ ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದೆ, ಇದು ನನ್ನ ಮನೆತನದ ಆಸ್ತಿ ಅಲ್ಲ. ಮುಂದಿನ ಚುನಾವಣೆಯಲ್ಲಿ ಪಾರ್ಟಿಯನ್ನು ನಿಶ್ಚಯ ಮಾಡಬೇಕು, ಅದಕ್ಕೆ ಬದ್ಧನಾಗಿ ಪಾರ್ಟಿ ನಿಶ್ಚಯ ಮಾಡುವ ವಿಚಾರಗಳಿಗೆ ಸಿದ್ಧಾಂತಕ್ಕೆ ಬದ್ಧನಾಗಿ ಪಾರ್ಟಿ ಏನು ಹೇಳುತ್ತೋ ಅದನ್ನೇ ಮಾಡುವಂತ ಕಾರ್ಯ ನಾನು ಮಾಡ್ತೇನೆ ಹೊರತು ನನ್ನ ವೈಯಕ್ತಿಕವಾಗಿ ಯಾವ ಅಭಿಲಾಷೆಯೂ ಇಲ್ಲ. ಪಾಪದ ಜೋಕ್ಲಿನ ತೂವನ್ನ ಅಂಗನವಾಡಿ ಕಲ್ಪವನಕ್ಲಿನ ಬೊಕ್ಕ ಸೇವಕರ್ತೆರ್ನ ಕಾರ್ಯ ಪುಗರ್ನ ಸಂಗತಿಯಿಂದ ದುಂಬುದ ಮಹಾನಗರ ಪಾಲಿಕೆ ಸದಸ್ಯರು ದೀಪಕ್ ಪಂತೇರು ಕಾವೂರು ವ್ಯವಸಾಯ ಸೇವಾ ಸಹಕಾರ ಸಭಾಂಗಣಡು ನಳಪಾಯಿನ ಜೋಕ್ಲಿನ ದಿನಾಚರಣೆയുടെ ಆರ್ಪಾತಿಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪೊಂಜು ಬೊಕ್ಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆ, ದಕ್ಷಿಣ ಕನ್ನಡ ಶಿಶು ಅಭಿವೃದ್ಧಿ ಯೋಜನೆ ಕುಡ್ಲ ನಗರ ಬೊಕ್ಕ ಕದ್ರ ವಲಯದ ಒಟ್ಟು ಸಿರಿಯೇಡು ಕುಡ್ಲದ ಕಾವೂರು ವ್ಯವಸಾಯ ಸೇವಾ ಸಹಕಾರ ಸಭಾಂಗಣಡು ಜೋಕ್ಲಿನ ದಿನಾಚರಣೆ ಕಾರ್ಯಕ್ರಮ ನಡಪಾಯರು. ಜವಾಹರ್ಲಾಲ್ ನೆಹರು ವೇಷಪಾಡ್ನ ಆಣ ದನ್ಮಿತ್ ಬಿನ್ನೇರ್ನ ಒಟ್ಟುಗು ತುಡರು ಬೊಳಪ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಂತೆ.
ದುಂಬುದ ಕಾರ್ಪೊರೇಟರ್ ದೀಪಕ್ ಪಾತಿರ್ದು ಕಾಲ ಬದಲಾಯಿನಂಚಿನಿ ಮಾತಲ ಬದಲಾತುಂಡು ದುಂಬು ಮಾತ ಅಂಗನವಾಡಿಲಡು ಎಲ್ಲೆಲ್ಲಿಯ ಕಾರ್ಯಕ್ರಮಗಳು ಮಾತ್ರ ನಡತುಂದಿತ್ತುಂಡು ಆಂಡ ಇತ್ತೆ ಮಾತ ಅಂಗನವಾಡಿಲು ಒಗ್ಗಟ್ಟಾದ ಕಾರ್ಯಕ್ರಮ ದಿವನ್ನವು ಎಡ್ಡೆ ವಿಚಾರ ಪಾಪದ ಜೋಕ್ಲೆನ ತೂವನ್ನ ಅಂಗನವಾಡಿಡು ಕಲ್ಪವನಕ್ಲಿನ ಬೊಕ್ಕ ಸೇವಕರ್ತೆರ್ನ ಕಾರ್ಯ ಪುಗರ್ನ ಸಂಗತಿಯಿಂದ ಪಂಡೇರು ದುಂಬುದ ಒತ್ತು ಮೇರ್ ಸುಮಂಗಲರಾವ್ ಗುರ್ಕಾರ್ಮಿಡು ಸಾಧಕರಿಗೆ ಸಮ್ಮನದ ಮರ್ಯಾದೆ ಮಲ್ತೇರು ಪಂತೊಡು ಗೆಂದಿನಕ್ಲೆಗೆ ಇನಾಮಲಿನ ಪಟ್ಟೀರು ಕಾರ್ಪೊರೇಟರ್ ಶರತ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ವೇತಾಯನ್ ತುಳುವೇರೆ ಕುಡ್ಲ ಗುರ್ಕಾರ್ಯರ ಪ್ರತೀಕ್ ಯು ರಾಷ್ಟ್ರೀಯ ರತ್ನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಜಿಕೆ ಶ್ರೀನಿವಾಸ್ ಸಾಲ್ಯನ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಳೂರದ ವೈದ್ಯಾಧಿಕಾರಿ ಡಾಕ್ಟರ್ ಚೈತ್ರ ಅಂಗನವಾಡಿ ಮೇಲ್ ವಿಚಾರ ತೂವನ್ನಕ್ಲು ಬರವು ಕಲ್ಪವನಕ್ಲು ಕಾರ್ಯಕರ್ತೆರು ಬೊಕ ಸಹಾಯದಕ್ಲು ಪಾಲ್ದೆತುಂಡಿರು ಅಂಗನವಾಡಿ ಕಲ್ಪವನ ಆಶಲತಾ ಸೊಲ್ಮೆ ಸಂದಾಯರು ಬೇತೆ ಬೇತೆ ಅಂಗನವಾಡಿ ಶಾಲೆ ಜೋಕ್ಲೆಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡ್ದು ಬರ್ತುಂಡು. ಇವತ್ತು ಅಂಗನವಾಡಿ ಕಾರ್ಯಕ್ರಮ ಅಂದರೆ ಅದು ಭಾರಿ ಕಷ್ಟದ ಕೆಲಸ. ಮನೆಯಿಂದ ಮಕ್ಕಳು ಏನು ಅಂಬೆನಡಿಗೆಯಿಂದ ಮೇಲೆದ್ದು ಬಂದು ತಮ್ಮ ಪ್ರಥಮ ಶಿಕ್ಷಣವನ್ನು ಪಡೆಯುವಂಥ ಸಂಸ್ಥೆ ಇದ್ದರೆ ಅದು ಅಂಗನವಾಡಿ. ಅತ್ಯಂತ ಕಷ್ಟದ ಕೆಲಸ ಅಂಗನವಾಡಿ ಶಿಕ್ಷಕರದ್ದು ಮತ್ತು ಅಲ್ಲಿನ ಕಾರ್ಯಕರ್ತರದ್ದು. ಯಾಕಂದರೆ ಏನು ತಿಳಿಯದ ಮುಗ್ಧ ಮಕ್ಕಳನ್ನು ಅವರನ್ನು ಒಂದು ಬೆಳೆಸುವಂಥ ಕಾರ್ಯಕ್ರಮ ನಿಮ್ಮ ಅಂಗನವಾಡಿಯಲ್ಲಿ ನಡೆಯುತ್ತೆ. ಅದು ಕೂಡ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬರ್ತಿದ್ದೀರಿ. ನಿಮಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಲಿ. ಹಾಗೂ ಮಕ್ಕಳ ಶಬ್ದವನ್ನು ಕೇಳಲಿಕ್ಕೆ ಒಂಥರ ಖುಷಿ. ಬೆಳಗ್ಗೆಯಿಂದ ನಾನು ಇದನ್ನು ಮಿಸ್ ಮಾಡಿಕೊಂಡಿದ್ದೇನೆ ಅಂತ ಅಂದ್ಕೊಳ್ತಿದ್ದೇನೆ. ಆದರೆ ಸರಿಯಾದ ಸಮಯಕ್ಕೆ ನಮ್ಮ ಪುಟಾಣಿ ಮಕ್ಕಳ ಪ್ರತಿಭೆಗಳನ್ನು ಇಲ್ಲಿ ವೀಕ್ಷಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಕುಡ್ಲದ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜು ನಡತ್ನ ರಾಜ್ಯ ಮಟ್ಟದ ಪ್ರೋ ಖೋ ಖೋ ಪಂತಡು ಆಳ್ವಾಸ್ ಕಾಲೇಜ್ ಒಂಜನೇ ಇನಾಮು ಗೆಂದಿದೆ. ಬೆಂಗಳೂರದ YPSCಗೆ 2ನೇ ಸ್ಥಾನ ಬೊಕ್ಕ ಭದ್ರಾವತಿಗೆ 3ನೇ ಸ್ಥಾನ ಸಂದಿದೆ. ಕುಡ್ಲ ಕಂಕನಾಡಿದ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಖೋ ಖೋ ಅಸೋಸಿಯೇಷನ್, ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಬೊಕ್ಕ ಕಪಿತಾನಿಯೋ ಸ್ಪೋರ್ಟ್ಸ್ ಕ್ಲಬ್ದ ಒಟ್ಟು ಸೇರಿಗಿಡು ಕಪಿತಾನಿಯೋ ಶಾಲೆ ಮೈದಾನಗಳು ರಾಜ್ಯ ಮಟ್ಟದ ಪ್ರೋ ಖೋ ಖೋ 2023 ಪಂತ ನಡೆದಿದ್ದದು. ಅಕ್ಕೇರಿಗೆ ಮುಗಿತಲ ಬೊಕ್ಕ ಇನಾಮ್ ಪಟ್ಟಣ ಲೇಸ್ ಅಟನೆ ಮಲ್ತಿತ್ತೇರು. ರಾಜ್ಯ ಮಟ್ಟಗೂ ಖೋ ಖೋ ಗೊಬ್ಬುದ ಬಿರ್ಸೇರಿನ ತಯಾರ ಸೃಷ್ಟಿ ಮಲ್ತಿನ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜದ ದೈಹಿಕ ಶಿಕ್ಷಣ ಶಿಕ್ಷಕರು ವಿನ್ಸೆಂಟ್ ಲೋಬೆರೆಗೆ ಪರ ವಿದ್ಯಾರ್ಥಿ ಸಂಘದ ನಿಲೆಟ್ ಸಮ್ಮಾನದ ಮರ್ಯಾದೆ ಮಲ್ತೇರು. ರಾಜ್ಯ ಮಟ್ಟದ ಖೋ ಖೋ ಪಂತುಡು ಆಳ್ವಾಸ್ ಕಾಲೇಜ್ ಸುರುತ ಸ್ಥಾನ, ಬೆಂಗಳೂರದ YPSC 2ನೇ ಸ್ಥಾನ ಗೆಂದು 3ನೇ ಸ್ಥಾನ ಭದ್ರಾವತಿ ದಕ್ಷಿಣ ಕೈ ಸೇರಿದಂಡು. ಅಶೋಕ್ ಸ್ಪೋರ್ಟ್ಸ್ ಕ್ಲಬ್ 4ನೇ ಸ್ಥಾನಗೂ ಸಂದಿದೆ. ಜಿಲ್ಲಾ ಮಟ್ಟದ ಪಂತುಡು ಟೀಮ್ ಮಂಗಳೂರು ಸುರುತ ಸ್ಥಾನ, ಕಾರಾದ ಹಿರ್ಗಾನ 2ನೇ ಸ್ಥಾನ, ಅಲ್ಟಿಮೇಟ್ ಸ್ಪೋರ್ಟ್ಸ್ ಕ್ಲಬ್ ಪುತ್ತೂರು 3ನೇ ಸ್ಥಾನ, SMS ಬ್ರಹ್ಮಾವರ 4ನೇ ಸ್ಥಾನ ಗೆದ್ದಿದೆ. ಸಲೀಂ ಜೈನ್ ಮೆಂಡೋನ್ಸಾ, ಲಿಲ್ಲಿ ಪಾಯಸ್, ಹ್ಯಾರಿಯಟ್ ಪಿಂಟೋ, ಪಾಲಿಕೆ ಸದಸ್ಯರು ಸಂದೀಪ್ ಕರೋಡಿ, ವಿಶ್ವ ಹಿಂದೂ ಪರಿಷತ್ ನಾಯಕ ಶರಣ್ ಪಂಪೆಲ್, ಕಪಿತಾನಿಯೋ ಸ್ಪೋರ್ಟ್ಸ್ ಕ್ಲಬ್ ಗುರ್ಕಾರ್ಯರು ಕೌಶಿಕ್ ಗರೋಡಿ, ಒತ್ತು ಗುರ್ಕಾರ್ಯರು ಗಣೇಶ್ ಬೊಕ್ಕ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿರು. ಕೋಣಾಜೆ ಬೊಲ್ಮಡುಪ್ಪನ ಬೋಲ್ಡನ್ ಕುಟುಂಬದ ಇಲ್ಲಡು ಕಲ್ಲುಟ್ಟಿ ಪಂಜುರ್ಲಿ ಬೊಕ್ಕ ಗುಳಿಗ ದೈವಲಿನ ಕೋಲ ನಡತಂಡು ಈ ಪೊರ್ತುಡು ತರವಾಡ ಆಡಳಿತ ಮಂಡಳಿದ ಸಭೆ ನಡಪಾದು ಲೆಕ್ಕಪತ್ರ ದುಂಬುದಿಯೇರು. ತುಳುನಾಡು ಸೋಣ ತಿಂಗಳು ಸುರುವಾಯಿ ಬೊಕ್ಕ ಪತ್ತನಾಜೆ ಮುಟ್ಟ ಕೋಲ ನೇಮ ನಡಪುಂಡು. ದೀಪಾವಳಿ ತುಡರ್ ಪರ್ಬೋಡ್ತು ಬೊಕ್ಕ ಹೆಚ್ಚಿನ ಮಾತ ದೈಯುಲಿಗೆ ವರ್ಷದ ಕೋಲ ನೇಮ, ದೊಂಪದ ಬಲಿ ಕಾಲಾದಿ ಮೆಚ್ಚಿ ಮೈಮೆ ಬಂಡಿ ನೇಮ ಅಪರೂಪಗೂ ಧರ್ಮ ನೇಮ ನಡಪುನೆಂತು ಓಲಿ. ತುಳುನಾಡು ಪ್ರತಿಯೊಂದು ಕುಟುಂಬದಕ್ಲು ಅಕ್ಲಕ್ಲಿನ ಕುಟುಂಬದಿಲ್ಲಡು ವರ್ಷದ ಕೋಲ ನೇಮದ ಬಗ ಸೇರ್ದು ಸತ್ಯೊಲಿನ ಇಂಬು ನಟ್ಟೊಂದು ಸಿರಿಮುಡಿ ಗಂಧ ಪುರುಸದದೆ ತೊನ್ವಿರು. ಉಳ್ಳಾಲ ತಾಲೂಕು ಕೋಣಾಜೆ ಬೊಲ್ಮಡುಪ್ಪನ ಬೊಲ್ದನ್ ಕುಟುಂಬದಕ್ಲಿನ ತರವಾಡಿ ಇಲ್ಲಡು ಕಲ್ಲುಟ್ಟಿ ಪಂಜುರ್ಲಿ ಬುಕ ಗುಳಿಗ ದೈವಲಿನ 3ನೇ ವರ್ಷದ ಕೋಲ ಗೌಜಿಡು ನಡತಂಡು. ಮನದಾನಿ ಅಗೆಲು ಸೇವೆ ನಡಪಾಯರು. ಕುಟುಂಬದ ಇಲ್ಲದ ಮೋಹಿನಿ ಬೊಲ್ಮ,
ಐತಪ್ಪ ಬೆಳ್ತಂಗಡಿ, ಧರಣಪ್ಪ ಧರ್ಮಸ್ಥಳ, ವಿಶ್ವನಾಥ ಕಡಬ, ಚಂದ್ರಶೇಖರ ಇಕ್ಕೂರು, ಹರೀಶ್ ವರ್ಕಾಡಿ ಬೊಕ ಕುಟುಂಬದ ಮಾತ ಸದಸ್ಯರು ಪಾಲ್ದೆತೊಂಡಿರು. ಈ ಪುರ್ತುಡು ತರವಾಡ್ ಆಡಳಿತ ಮಂಡಳಿದ ಸಭೆ ನಡಪಾದು ಕಾರ್ಯಂತಿರ್ ಆನಂದ ಕಡಬ ಲೆಕ್ಕಪತ್ರ ದುಂಬುದಿಯರು ಕ್ಷೇತ್ರದ ಅಂಗಣಗೂ ಇಂಟರ್ಲಾಕ್ ಪಾಡ್ಪಾಯಿನ ದಯಾನಂದ ಹುಬ್ಬಳ್ಳಿ, ತರವಾಡ್ ಇಲಡೆ ಗ್ರೈಂಡರ್ ಒದಗಾಯಿನ ಶೋಭಾ ವಾಮಂಜೂರು, ತರವಾಡ್ ಇಲಡೆ ಕುರ್ಸುಲಿನ ತೆತುನೆರೆ ದುಡ್ಡು ಸಹಾಯಕೋರ್ನ ಮಾತೆರೆಗಳ ಸೊಲ್ಮೆ ಸಂದಾಯಿತ ಮಲ್ತೇರು. ದಿನಕರ ಕಯ್ಯಾರ, ವಿಕ್ರಾಂತ್ ಜಪ್ಪು ಮುಗೀರ್, ಧನ್ರಾಜ್ ತಲಪಾಡಿ ಇಂಚ ಪದಾಧಿಕಾರಿಗಳು ಸಭೆಟಿತ್ತೇರು. ಪರಮಾತ್ಮನ ಈ ಸ್ವರೂಪವನ್ನು ಧಾರಣೆ ಮಾಡ್ತಾರೆ. ಪರಮಾತ್ಮನ ಎದುರಪ್ಪ ಮುಂಚೆ ಮಂಜಿದ ರೂಪವೂ ಈರ್ನ ತಾಯಿ ರೂಪ. ಯಕ್ಷಗಾನ ಕುಡ್ಲದ ರಾಜ್ಯೋತ್ಸವ ಕಲಾ ಸಂಭ್ರಮ 11ನೇ ವರ್ಷದ ನುಡಿಪರ್ಬ ಯಕ್ಷಗಾನ ತಾಳಮದ್ದಲಿ ಸಪ್ತಾಹಡ್ ಆಕೇರಿದ ದಿನ ತಾರನಾಥ ವರ್ಕಾಡಿ ಬರೆತ್ನ ಕರ್ಣಚರಿತ್ರು ಭಾಗರಡ್ ದೇವರಿಗೆ ಅರ್ಪಣೆ ಪ್ರಸಂಗದ ಕೂಟ ಮುಡ್ದು ಬತ್ತಲು. ಯಕ್ಷಾಂಗನ ಕುಡ್ಲ ಯಕ್ಷ ಭಾರತಿ ಪುತ್ತೂರು ಬೊಕ್ಕ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಕುಡ್ಲ ವಿಶ್ವವಿದ್ಯಾನಿಲಯದ ಒಟ್ಟು ಸೇರ್ಗೆಡು ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜದ ರವೀಂದ್ರ ಕಲಾಭವನೋಡು ನಡಪಾಯಿನ ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮ ತಾಳಮದ್ದಲಿ ಸಪ್ತಾಹ ಶ್ರೀಹರಿ ಚರಿತ್ರೆ ಏಕಾದಶ ಸರಣಿ 11ನೇ ವರ್ಷದ ನುಡಿಪರ್ಬೋಡು ಆಕೇರಿದ ದಿನ ಬೋಳೂರು ರಾಮಕಿರೋಡಿಯನ್ ನಿಂಪುದ ಕಾರ್ಯಕ್ರಮಟು ತಾರನಾಥ ವರ್ಕಾಡಿ ಬರೀನ ಕರ್ಣಚರಿತ್ರ ಭಾಗರಡ್ ದೇವರಿಗೆ ಅರ್ಪಣೆ ಪ್ರಸಂಗದ ತುಳು ತಾಳಮದ್ದಲಿ ಕೂಟ ನಡತಂಡೆ. ಪ್ರಶಾಂತ್ ರೈ ಪುತ್ತೂರು ಭಾಗವತಿಕೆಡು, ಚಂದ್ರಶೇಖರ ಗುರುವಾಯಿನಕೆರೆ ಬುಕ್ಕ ಲವಕುಮಾರ್ ಐಲ ಹಿಮ್ಮೆಳೊಡಿತ್ತೇರು. ಭಾಸ್ಕರ್ ರೈ ಕುಕ್ಕೊಳ್ಳಿ, ತಾರನಾಥ ಬಲ್ಯಾಯ ವರ್ಕಾಡಿ, ಎಂಎಂಸಿ ರೈ, ಪುಷ್ಪರಾಜ್ ಕುಕ್ಕಾಜೆ, ಹರಿಶ್ಚಂದ್ರ ನಾಯಗ ಮಾಡೂರು ಅರ್ಥದಾರ್ಲಾದು ಪಾಲ್ದೆತೊಂಡಿರು. ಮಧುಸೂದನ ಅಲೆವುರಾಯ ಬುಕ್ಕ ಹರಿಶ್ಚಂದ್ರ ನಾಯಗ ಹಿಮ್ಮೇಳಂಡು ಸಾಕಾರ ಕೊಡ್ದಿತ್ತೇರು. ಏನೀ ಲೆಪ್ಪ ಬಡದ ಕಣಮನಸಲ್ಲ ಎಣ್ಣಿನ ಈ ಕರ್ಣೇತ್ತ ಸ್ವಾಮಿ ಬದುಕು ಅಂಚನೆ ಏಪಲ ನಿರೀಕ್ಷಿತ ನಿರೀಕ್ಷಿತಂದು ಅಣ್ಣಂದು ಹೆಚ್ಚಿಗೆ ಅಣ್ಣ ಅಂತ ಒಜ್ಜುಣೆ ನಿನ್ನನೆ ಬಾವೆಯಂಚಂದು ತೆರಿತನಯಯಾನೇತು ನಿನನು ಅಂಡ ಏರ್ಲ ಸಾಹಸಕ್ಕೆ ಪೋತಿಜೇರು ನಿನ್ನನ್ನು ಹೀನ ಜಾತಿದ ಎಂದೇ ಬುಡಿಯರು ನಿನ್ನನ್ನು ಅಧಿರತಾಗೆ ಕೊರಿಯರು ಎನ್ನ ಅಮ್ಮೆರಡೆ ಯಾನು ಕೇನ್ನಾಗ ಅರೆಗೆ ಗೊತ್ತೀತೆ ಪೂವೋ ಒಂಜಿ ಅವೇ ಗಂಗೆತ ತುದೆಟ್ಟು ಪಾಮೊಂದು ಬತ್ತಿನೇ ಯಾನು ಬಾಲೆನ ಕತೆ ಲೋಕ ಬೊಡ್ಚಿಯಿಂದ ಪಡೆದು ಮೂಕಿನಂಚಿನ ಬಾಲ್ಯದ ಕತೆ ಪಾಂಡವರನ ಅಪ್ಪೆರ ಕುಂದಿನ ಕತೆ ಈ 11 ರೂಪಾಯಿ ಯಾನು ಎಣ್ಣೆ ಕಲ್ಮಶ ಕಳಂಕಿನ ಕೈತಲಡೇನು ಕುಲ್ಲುಜಿ ಇಜ್ಜಿ ಕೃಷ್ಣ ಆಂಡ ಆಯ ಪಂಡಿನಂಚಿನ ಪಾತಿರನ್ನು ನಡಪಡಾಯನವು ಎನ್ನ ಕರ್ತವ್ಯ ಎನ್ನ ಧರ್ಮಾಂದ್ ಯಾನ ತೆರಿನಾಲು ಪಂಡು ಕಡಪುರ್ದೆತ್ತ ಕರ್ಣ ನಡಗಿ ಪೋಲ ಆಯ ಮೂಜಿ ಲೋಕದ ಬೀರೇ ಪರಪಿನ ಪುದರನ್ನು ಪಡೆಯಿನಾಯಿ ಅಂದ ಮಗ ಯಾನು ಕೋಡೆ ಬತ್ತಿನಂಚಿನ ತೆಡ್ಲಿಗೆ ಇನಿ ಪುಟ್ಟಿನಂಚಿನ ಲಾಂಬು ಅಯ್ಯೋ ಆ ನೀ ಎನ್ನ ಮಟ್ಟಲಿಗೆ ಪಾಡಿನ ಬಾಲೆನು ಕುಂತಿಗೆ ಒಪ್ಪಿಸಾವಡೂ ಪಂಡದು ಯಾನೀನೆ ಪಿದಡ್ದೆ ತೂಕ ಅಕಲ್ನಡೆಗೆ ಪೋಪೆ ಕುಂತಿ ಕುಂತುದು ಕರ್ಣನ ಕೈತಾಲು ಆ ಗಂಗೆ ಕುಂತಿನ ಮೂಲಿನು ತೂದು ಸಂತಾನ ಪಡೆಯರೇಗ ಪುನಃ ದೂರ್ವರ್ಣಿ ನಿನ್ನಾಯನೇ ಸರಿ ನಿನಗೆ ಬತ್ತಿನಂಚಿನ ಆ ಬಾಲೆನು ಲೋಕೊಡು ಪ್ರಸಿದ್ಧ ಮಲ್ಪೊಡು ಊರುಡು ನಾಲ್ವರ ಮೇಲೆ ಆಯನ ಪುದರು ರಾವಡು ಪಂಪಿನ ಎನ್ನ ಕನಲ ಇಂಬೆಡನೆ ಉಂಡು ಪಾತೆರ ನಿನ್ನ ನಟ್ಟನೆ ಮಗ ಬೆರಿಪಾಡ್ದ ಪೋಪುನಂಚಿನ ಎರಡ ನಟ್ವೇನೆ ಪನ್ನದುಲ್ಲರ ದಾಯಪಂಡ ವಿಶ್ವಾಸ ಎಂಕೀತೆ ಅಮ್ಮ ಏರೇ ಆವಡು ನಿನ್ನ ಕಾರ ಮುದಲಿಗೆ ಬರ್ತದೆ ಎಂಕಿಂಚಿನ ಬೋಡು ಪಂಡಂಡ ಇಚ್ಚಿ ಆ ಪೂಜೆಯಿಂದ ಪಂಡಿನ ನಾಲೈ ನಿನ್ನ ಮತ್ತು ಮಗ ನಿನ್ನ ಮತ್ ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇದು.